ಹೊಸತನದ ಭರವಸೆಯೊಂದಿಗೆ ಮತ್ತೊಂದು ಹೊಸ ವರ್ಷವನ್ನ ಸ್ವಾಗತಿಸಲಾಗಿದೆ. ಮಂಗಳೂರಿನ ಹೆಸರಾಂತ ಹೋಟೆಲ್ಗಳಲ್ಲಿ ಒಂದಾದ ಮೋತಿ ಮಹಲ್ ಹೋಟೆಲ್ನಲ್ಲಿಯೂ ಕೂಡ ಹೊಸ ವರ್ಷ 2019 ಅದ್ಧೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ನಗರದ ಹೆಸರಾಂತ ಹೋಟೆಲ್ಗಳಲ್ಲಿ ಒಂದಾದ ಮೋತಿ ಮಹಲ್ ಮಂಗಳೂರಿನ ಜನತೆಯ ನೆಚ್ಚಿನ ಹೋಟೆಲ್. ಪ್ರತಿ ವರ್ಷದಂತೆ ಈ ವರ್ಷವೂ 2019 ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಈ ವೇಳೆ ಪಾರ್ಟಿಗೆ ಆಗಮಿಸಿದವರಿಗಾಗಿ ಅಲಂಕಾರಿಕ ರೂಪದಲ್ಲಿ ಜೋಡಿಸಿಟ್ಟ ವಿವಿಧ ತಿಂಡಿ ತಿನಿಸು ಬಗೆ ಬಗೆಯ ಖಾದ್ಯಗಳು ಕೈಬೀಸಿ ಕರೆಯುತ್ತಿತ್ತು. ಇನ್ನು ಪಾರ್ಟಿಯ ವೇಳೆ ನೂರಾರು ಮಂದಿ ಡಿಜೆ ಹಾಗೂ ಬ್ಯಾಂಡ್ ಚರಿತ್ರೆಗೆ ಹೆಜ್ಜೆ ಹಾಕಿದ್ರು. ಮಾತ್ರವಲ್ಲದೆ ಪಾರ್ಟಿಗೆ ಆಗಮಿಸಿದವರಿಗಾಗಿ ವಿವಿಧ ಗೇಮ್ ಶೋವನ್ನ ಕೂಡ ಆಯೋಜಿಸಲಾಗಿತ್ತು. ಮಂಗಳೂರಿನ ಪ್ರಖ್ಯಾತ ಡಿಜೆ ಸುಶೀತ್ ರವರ ಡಿಜೆ ಬ್ಯಾಂಡ್ ಚರಿತ್ರ ತಂಡ ಬ್ಯಾಂಡ್ ಪಾರ್ಟಿಯ ಮೆರುಗನ್ನ ಇನ್ನಷ್ಟು ಹೆಚ್ಚಿಸಿತು. ದ ವಾಯ್ಸ್ ಅಂಡ್ ಸೋಲ್ ಆಫ್ ಈವೆಂಟ್ಸ್ ನ ರೋಷನ್ ಫರ್ನಾಂಡಿಸ್ ನಿರೂಪಣೆಯನ್ನ ಮಾಡಿದ್ರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.